ಬೈಕಂಪಾಡಿಯ ಎಪಿಎಂಸಿ ಮುಂಭಾಗದಲ್ಲಿ ಅನುಮತಿ ಇಲ್ಲದೆ ಕಳೆದ ಹಲವಾರು ವರ್ಷಗಳಿಂದ ಟೆಂಟ್ ಹಾಕಿ ವ್ಯಾಪಾರ ಮಾಡುತ್ತಿದ್ದ ಸಾಲು ಸಾಲು ಅಂಗಡಿಗಳನ್ನು ಟೈಗರ್ ಕಾರ್ಯಾಚರಣೆಯಲ್ಲಿ ತೆರವು ಮಾಡಲಾಗಿದೆ. ಸುರತ್ಕಲ್ ವಿಭಾಗೀಯ ಆಯುಕ್ತೆ ವಾಣಿ ಆಳ್ವ ನೇತೃತ್ವದಲ್ಲಿ ಆರೋಗ್ಯ ವಿಭಾಗದ ಸಂಜಯ್, ಸುಭಾಷ್, ಕಂದಾಯ ವಿಭಾಗದ ಜಿ ಮೂರ್ತಿ ಯಾದವ್, ಪಾಲಿಕೆ ಸೂಪರ್ವೈಸರ್ಗಳ ತಂಡ ಇದ್ದರೆ ಪಣಂಬೂರು ಪೊಲೀಸರು ಸೂಕ್ತ ಭದ್ರತೆಯನ್ನು ಒದಗಿಸಿದರು. ಪೊಲೀಸರ ಸಹಿತ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ಟೈಗರ್ ಕಾರ್ಯಾಚರಣೆ ನಡೆಸಲಾಯಿತು. ಪಾಲಿಕೆಯಿಂದ ಸೂಕ್ತ ಅನುಮತಿ ಪಡೆಯದೇ ಇರುವಂತಹ ಬೀದಿ ಬದಿ ವ್ಯಾಪಾರ ತೆರವು ಮಾಡಲಾಗಿದೆ ಎಂದು ಆಯುಕ್ತರು ತಿಳಿಸಿದರು. ಮೇಯರ್ ಮತ್ತು ಆಯುಕ್ತರ ಆದೇಶದಂತೆ ಸುರತ್ಕಲ್ ವಲಯ ವ್ಯಾಪ್ತಿಯಲ್ಲಿರುವ ಎಲ್ಲ ಗೂಡಂಗಡಿಗಳನ್ನು, ಅನಧಿಕೃತ ಗೂಡಂಗಡಿಗಳನ್ನು ತೆರವು ಕಾರ್ಯಾಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತು ಬೆಳಗ್ಗೆಯಿಂದ ಬೈಕಂಪಾಡಿ ವಲಯದಲ್ಲಿ ನಾವು ಸ್ಟಾರ್ಟ್ ಮಾಡಿದ ಮೇಲೆ ಎಲ್ಲ ತೆರವುಗೊಳಿಸಿ ಆದ ನಂತರ ಅಲ್ಲಿ ಗಿಡಗಳನ್ನು ನಡುವ ಮೂಲಕ ನಾವು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ. ತೆರವು ಮಾಡಲಾಗಿದ್ದ ಅಂಗಡಿಗಳಲ್ಲಿ ತರಕಾರಿ, ತಿಂಡಿ ತಿನಿಸುಗಳು, ಮೀನು ವ್ಯಾಪಾರವೂ ಸೇರಿದೆ. ಬೈಕಂಪಾಡಿ ಕೈಗಾರಿಕಾ ಪ್ರದೇಶವಾಗಿದ್ದು ರಸ್ತೆಯುದ್ದಕ್ಕೂ ಬೀದಿ ಬದಿ ಗೂಡಂಗಡಿ ಹೆಚ್ಚಲೆ ಸಾಗಿತ್ತು. ಒಂದೆಡೆ ಅತಿ ಗಲೀಜಾದ ಸೊಳ್ಳೆಗಳಿಂದ ಕೂಡಿದ ಪ್ರದೇಶ ಇದಾಗಿದ್ದು ಹೆಚ್ಚಿನ ಅಭಿವೃದ್ಧಿ ಕಂಡಿಲ್ಲ. ರೈಲ್ವೆ ಹಳಿ ಹಾದು ಹೋಗಿದ್ದು ರೈಲ್ವೆ ಇಲಾಖೆಯ ಜಾಗವೂ ಇಲ್ಲಿರುವುದರಿಂದ ರಸ್ತೆ ಕಾಂಕ್ರೀಟ್ ಕಾಮಗಾರಿಗೆ ತಡೆ ನೀಡಲಾಗಿದೆ. ಬೇಡದ ವಸ್ತುಗಳನ್ನು ಡಂಪ್ ಮಾಡುವ ಪ್ರದೇಶವಾಗಿ ಮಾರ್ಪಟ್ಟಿದ್ದು ಸ್ವಚ್ಛತೆ ಕಾಪಾಡದೇ ಇರುವುದರಿಂದ ಹೈಬ್ರಿಡ್ ಸೊಳ್ಳೆ ಉತ್ಪಾದನಾ ಸ್ಥಳವಾಗಿಯೂ ಕಂಡುಬಂತು. ಇನ್ನು ಈ ಭಾಗದಲ್ಲಿ ಬೀದಿ ಬದಿ ತೆರವು ಮಾಡಿದ ಬಳಿಕ ಸಸಿ ನೆಟ್ಟು ಹಸಿರು ವಲಯ ಬೆಳೆಸಲು ಪಾಲಿಕೆ ಮುಂದಾಗಿದೆ. ಸುಮಾರು 50ಕ್ಕೂ ಹೆಚ್ಚು ಗಿಡ ನೆಡಲಾಗಿದೆ. ಬೀದಿ ಬದಿ ವ್ಯಾಪಾರಕ್ಕೆ ಅವಕಾಶವಿಲ್ಲದಂತೆ ರೆಡ್ ಟೇಪ್ ಅಳವಡಿಸಿ ಎಚ್ಚರಿಕೆ ನೀಡಲಾಗಿದೆ. ಬೈಕಂಪಾಡಿ, ಹೆದ್ದಾರಿ 66, ಸುರತ್ಕಲ್, ಕಾಟಿಪಳ್ಳ, ಕೃಷ್ಣಾಪುರ ಸಹಿತ ಪಾಲಿಕೆ ವ್ಯಾಪ್ತಿಯಲ್ಲಿ ಅನಧಿಕೃತ ಅನುಮತಿ ಇಲ್ಲದ ವ್ಯಾಪಾರ ವಹಿವಾಟುಗಳ ತೆರವು ಮುಂದುವರಿಯಲಿದೆ. ಡೆಂಗ್ಯೂ, ಮಲೇರಿಯಾದಂತಹ ಸಾಂಕ್ರಾಮಿಕ ರೋಗ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಸ್ವಚ್ಛತೆ ಕಾಪಾಡಲು ಸಾರ್ವಜನಿಕರು ಕೈಜೋಡಿಸಬೇಕು ಎಂದು ಆಯುಕ್ತರು ಮನವಿ ಮಾಡಿದ್ದಾರೆ.